ದೈವಾರಾಧನೆ ತುಳುನಾಡಿನ ಮಣ್ಣಿನ ಸತ್ವ, ತುಳುನಾಡಿನ ಆರಾಧನೆಗಳಲ್ಲಿ ಅತಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದು ಈ ದೈವಾರಾಧನೆ. ಹೀಗೆ ದೈವ ನರ್ತನ ಸೇವೆಯನ್ನು ಮಾಡುವವರನ್ನ ದೈವ ನರ್ತಕರು ಎಂದು ಕರೆಯಲಾಗ್ತದೆ. ಇಂತಹ ಸೇವೆಗಳನ್ನು ನೀಡುವವರು ಅನೇಕರಿದ್ದಾರೆ. ಅದರಲ್ಲೂ ಕೂಡ ನಿಷ್ಠೆಯಿಂದ ತನ್ನನ್ನು ತಾನು ತೊಡಗಿಸಿಕೊಂಡವರು ದೈವ ನರ್ತಕ ದೇವುಪರವ. ದೈವ ನರ್ತಕ ದೇವುಪರವ ಅವರು ಕಾರ್ಕಳದ ನೀರೆ ಗ್ರಾಮದಲ್ಲಿ ವಾಸವಿದ್ದು, ಅವರ ಮನೆಗೆ ತುಳುಕೂಟ ಕುವೈಟ್ನ ಅಧ್ಯಕ್ಷ ಹಾಗೂ ಸಾಲ್ಮಿಯಾ ಮೆಡಿಕಲ್ ಸೆಂಟರ್ ಇದರ ಜನರಲ್ ಮ್ಯಾನೇಜರ್ ಅಬ್ದುಲ್ ರಜಾಕ್ ಅವರು ಭೇಟಿ ನೀಡಿ ದೇವುಪರವ ಅವರನ್ನು ಸನ್ಮಾನಿಸಿದ್ದಾರೆ. ದೇವುಪರವ ಅವರನ್ನ ದಂಪತಿ ಸಮೇತ ಅಭಿನಂದಿಸಲಾಯಿತು. ಕುಟುಂಬಕ್ಕೆ ಆರ್ಥಿಕ ಸಹಕಾರವನ್ನು ಈ ಸಂದರ್ಭ ವಿತರಿಸಲಾಯಿತು. ಚಲನಚಿತ್ರ ನಟ ಪ್ರಸನ್ನ ಶೆಟ್ಟಿ ಬೈಲೂರು, ಅಬ್ದುಲ್ ರಹೀಂ, ಕೃಷ್ಣ ಶೆಟ್ಟಿ ಕೌಡೂರು ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು.